ನಮ್ಮ ಪ್ರಕೃತಿ ಹಲವು ಕೌತುಕಗಳನ್ನು, ಹಲವಾರು ವಿಸ್ಮಯಗಳನ್ನು ತನ್ನ ಒಡಲಲ್ಲಿ ಹುದುಗಿಸಿಕೊಂಡಿರುವಂಥದ್ದಕ್ಕೆ ಅನೇಕ ನಿದರ್ಶನಗಳನ್ನು ನಾವು ನೋಡಿದ್ದೇವೆ. ಈಗ ಅಂತಹದೇ ಒಂದು ಕೌತುಕ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬಂಟ್ವಾಳದಲ್ಲಿ ಹರಿತಾ ಇರುವಂತಹ ಈ ಒಂದು ನೇತ್ರಾವತಿ ನದಿಯ ಒಡಲಲ್ಲಿ ನಮಗೆ ಕಾಣಸಿಕ್ಕಿದೆ ಅನ್ನುವಂಥದ್ದು. ಅದು ಏನು ಅನ್ನುವಂಥದ್ದನ್ನು ಹೇಳೋದಕ್ಕಿಂತ ಮುಂಚೆ ನಾನು ಈಗ ನಿಂತಿರುವಂತಹ ಜಾಗ ಏನಿದೆ, ಇದು ಬಂಟ್ವಾಳದಲ್ಲಿ ಬಂಟ್ವಾಳ ಪೇಟೆಯ ನಡುವೆ ಇರುವಂತಹ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಏನಿದೆ, ಅದೇ ರೀತಿ ಅದರ ಪಕ್ಕ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಏನಿದೆ, ಅದೇ ರೀತಿ ಅದಕ್ಕಿಂತ ಸ್ವಲ್ಪ ಎದುರು ಆಂಜನೇಯ ಸ್ವಾಮಿಯ ಸನ್ನಿಧಿ ಏನಿದೆ, ಆ ಸನ್ನಿಧಿಗಳ ಪಕ್ಕದಲ್ಲಿ ಹರಿಯುವಂತಹ ನೇತ್ರಾವತಿ ನದಿಯಲ್ಲಿ ನಾನು ಇರುವಂಥದ್ದು. ಇಲ್ಲಿ ಕಾಣಸಿಕ್ಕಿರುವಂತಹ ಅಚ್ಚರಿ ಏನು ಅಂತ ಹೇಳಿದರೆ, ಬಹುಶಃ ಈ ಪ್ರದೇಶ ಈ ಹಿಂದೆ ಸರಿಸುಮಾರು 15ರಿಂದ 20 ವರ್ಷಗಳವರೆಗೆ ಈ ಪ್ರದೇಶ ಕಾಣೋದಕ್ಕೆ ಸಿಗ್ತಿರಲಿಲ್ಲ. ಬೇಸಿಗೆಯಲ್ಲಿ ಕೂಡ, ಮಳೆಗಾಲದಲ್ಲಿ ಹೇಗೂ ನದಿಯಲ್ಲಿ ನೀರು ಹರಿತಾ ಇತ್ತು, ಆದರೆ ಬೇಸಿಗೆಯಲ್ಲೂ ಕೂಡ ಕಾಣೋದಕ್ಕೆ ಸಿಗ್ತಿರಲಿಲ್ಲ. ಯಾಕೆಂತ ಹೇಳಿದರೆ ಅಣೆಕಟ್ಟಿನಿಂದಾಗಿ ಇಲ್ಲಿ ನೀರು ತುಂಬಿಕೊಂಡಿತ್ತು. ಆದರೆ ಈ ಬಾರಿ ನೇತ್ರಾವತಿ ನದಿಯಲ್ಲಿ ನೀರಿನ ಹರಿವು ಬಹಳಷ್ಟು ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಿರುವಂತಹ ಕಾರಣ ಇಲ್ಲಿರುವಂತಹ ಬಂಡೆ ಕಲ್ಲುಗಳೆಲ್ಲವೂ ಕೂಡ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಅದರಲ್ಲಿ ಏನು ಅಚ್ಚರಿ ಅಂತ ಹೇಳಿದರೆ, ಈ ಬಂಡೆಗಳ ಸಾಲಿನ ಮಧ್ಯೆ ಕೆಲವೊಂದು ರಚನೆಗಳು ಪತ್ತೆಯಾಗಿರುವಂಥದ್ದು. ಅಂದರೆ ಶಿವಲಿಂಗ ಇರ್ಬೋದು, ಪಾದದ ಗುರುತುಗಳಿರ್ಬೋದು, ಅದೇ ರೀತಿ ಚೆನ್ನಮಣಿ ಇರ್ಬೋದು, ಹೂವಿರ್ಬೋದು, ಇತ್ಯಾದಿ ರಚನೆಗಳು ಕಲ್ಲಿನಲ್ಲಿ ಕೆತ್ತಲ್ಪಟ್ಟಂತಹ ರೀತಿಯಲ್ಲಿ ಗೋಚರ ಆಗ್ತಾ ಇದೆ. ಅದರ ವಿಶೇಷತೆ ಏನು ಅನ್ನುವಂಥದ್ದನ್ನು ಕೂಡ ನಿಮಗೆ ಅದರ ಹತ್ತಿರ ಹೋಗಿ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ನೇತ್ರಾವತಿ ನದಿಯಲ್ಲಿ ನಾವು ಈಗ ನಿಂತಿರುವಂತಹ ಈ ಜಾಗ ಏನಿದೆ, ಇಲ್ಲೇ ಒಂದಷ್ಟು ರಚನೆಗಳು ನಮಗೆ ಕಾಣೋದಕ್ಕೆ ಸಿಗ್ತಾ ಇರುವಂಥದ್ದು. ಆ ಭಾಗದಿಂದಲೂ ಕೂಡ ನೀವು ನೋಡೋದಕ್ಕೆ ಆರಂಭ ಮಾಡ್ಬೋದು. ಅಲ್ಲಿ ಶಿವಲಿಂಗದ ಒಂದು ರಚನೆ ಕಲ್ಲಿನ ಮೇಲೆ ಕಾಣಬಹುದು, ನೋಡ್ತಾ ಇದ್ದೇವೆ. ಇದು ಇನ್ನೊಂದು, ಅಂದರೆ ಮೊದಲನೇದಾಗಿ ನಮಗೆ ಈ ಭಾಗದಲ್ಲಿ ಕಾಣಸಿಗುವಂತಹ ಶಿವಲಿಂಗ, ಕಲ್ಲಿನ ಮೇಲೆ ಲಿಂಗವನ್ನು ಕೆತ್ತಿದ ರೀತಿಯಲ್ಲಿ ರಚನೆ ಇದೆ ಅನ್ನುವಂಥದ್ದು. ಮುಂದಕ್ಕೆ ಇನ್ನೊಂದಷ್ಟು ರಚನೆಗಳು ಕೂಡ ಇದೆ. ಇಲ್ಲಿ ಇನ್ನೊಂದು ಬಂಡೆಯ ಮೇಲೆ ಶಿವಲಿಂಗ ಜೊತೆಗೆ ನಂದಿಯ ಆಕೃತಿಯನ್ನು ಕೆತ್ತಲಾಗಿದೆ. ಆದರೆ ಆ ನಂದಿಯ ಆಕೃತಿ ಸವೆದು ಹೋಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಒಂದು ಅಂದಾಜಿನ ಮೂಲಕ ಹೇಳ್ಬೋದು. ಅದೇ ರೀತಿ ಇನ್ನೊಂದು ಕಲ್ಲಿನ ಮೇಲೆ ನಿಮಗೆ ಮತ್ತೊಂದು ಶಿವಲಿಂಗದ ರೀತಿಯ ರಚನೆ ಕಾಣ್ತಾ ಇದೆ. ಅಂದರೆ ಇದೆಲ್ಲವೂ ಕೂಡ ಶಿಥಿಲಗೊಂಡಂತಹ ಸ್ಥಿತಿಯಲ್ಲಿದೆ, ಸವೆದು ಹೋದಂತಹ ಸ್ಥಿತಿಯಲ್ಲಿದೆ. ಇಲ್ಲಿ ಇನ್ನೊಂದು ಪುಟ್ಟ ಪುಟ್ಟ ಕೆತ್ತನೆಗಳು ಕೂಡ ಶಿವಲಿಂಗದ ಆಕಾರದಲ್ಲಿ ಇದೆ ಅನ್ನುವಂಥದ್ದು. ಇದು ಇನ್ನೊಂದು ನಂದಿಯ ರಚನೆಯನ್ನು ಹೋಲುವಂಥ ಒಂದು ರಚನೆ ಅನ್ನುವಂಥದ್ದು. ಇನ್ನು ಈ ಕಲ್ಲಿನ ಮೇಲೆ ಕೂಡ ಇನ್ನೊಂದಷ್ಟು ಕೆತ್ತನೆಗಳನ್ನು ನೋಡ್ಬೋದು. ಇದು ಒಂದು ರೀತಿಯ 5 ಲಿಂಗಗಳನ್ನು ಜೋಡಿಸಿರುವಂತಹ ಒಂದು ರಚನೆ. ಅದು ಕೂಡ ಹೂವಿನ ಆಕೃತಿಯಲ್ಲಿ ಇರುವಂಥ ಮತ್ತೊಂದು ರಚನೆ. ಅಲ್ಲಿ ಇನ್ನೊಂದು ನಂದಿಯ ರೀತಿಯ ಒಂದು ರಚನೆಯನ್ನು ನೋಡ್ತೀರಿ. ಮತ್ತೆ ಇನ್ನೊಂದೆರಡು ಶಿವಲಿಂಗಗಳು ಅಲ್ಲಿ ಕಾಣೋದಿಕ್ಕೆ ಸಿಗ್ತಾ ಇದೆ. ಅದೇ ರೀತಿ ಮುಂದಕ್ಕೆ ಬಂದರೂ ಕೂಡ ಇಲ್ಲಿ ಇನ್ನೊಂದು ಕಲ್ಲಿನ ಮೇಲೆ ಸ್ಪಷ್ಟವಾಗಿ ಶಿವಲಿಂಗದ ಆಕೃತಿಯನ್ನೇ ಹೋಲುವಂಥ ಒಂದು ರಚನೆ ಇದೆ. ಇನ್ನು ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಅತ್ಯಂತ ಕುತೂಹಲದ ಕೇಂದ್ರ ಬಿಂದು, ಅಚ್ಚರಿಯ ಕೇಂದ್ರ ಬಿಂದು ಯಾವುದು ಅಂತ ಹೇಳಿದ್ರೆ, ಈ ಬಂಡೆಯ ಮೇಲೆ ಇರುವಂತಹ ಈ ಒಂದು ಪಾದಗಳ ರಚನೆ. ಇದನ್ನ ಅಳತೆ ಮಾಡಿ ನೋಡಿದ್ರೆ ಹೆಬ್ಬೆರಳಿನಿಂದ ಪಾದದ ತುದಿಯವರೆಗೆ ಸರಿಸುಮಾರು 9 ಇಂಚುಗಳಷ್ಟು ಉದ್ದ ಇದೆ. ಮಧ್ಯಭಾಗವನ್ನು ಅಳತೆ ಮಾಡಿದ್ರೆ ಒಂದು ಪಾದ 3 ಇಂಚುಗಳಷ್ಟು ಅಗಲ ಇರುವಂತದ್ದು ಕೂಡ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಇಲ್ಲಿ ಇನ್ನೊಂದು ನಂದಿಯನ್ನು ಹೋಲುವಂತಹ ರಚನೆ ಇದೆ. ಇದನ್ನ ಸೀತಾ ಮಾತೆಯ ಪಾದ ಎನ್ನುವ ಹಾಗೆ ಇಲ್ಲಿನ ಸ್ಥಳೀಯರು ಗುರುತಿಸಿರುವಂಥದ್ದು. ಅದೇ ಒಂದು ನಂಬಿಕೆ ಕೂಡ ಇದೆ ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಸ್ಥಳೀಯರು ಹೇಳುವಂಥ ಪ್ರಕಾರ ಇದನ್ನು ಸೀತಾಮಾತೆಯ ಪಾದ ಅನ್ನುವಂಥ ಹೆಸರಿನಿಂದ ಕರೆಯಲಾಗುತ್ತೆ ಅನ್ನುವಂಥದ್ದು. ಅದೇ ರೀತಿ ಮುಂದಕ್ಕೂ ಕೂಡ ಇನ್ನೊಂದಷ್ಟು ರಚನೆಗಳಿದೆ. ಇದೆಲ್ಲವೂ ಕೂಡ ಶಿವಲಿಂಗದ ರಚನೆಗಳಾಗಿದ್ದರೆ ಇನ್ನೊಂದಷ್ಟು ಬೇರೆ ರಚನೆಗಳು ಕೂಡ ಇದೆ. ಅದನ್ನು ಕೂಡ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಅದರ ಜೊತೆಗೆ ಇಲ್ಲಿನ ಒಂದು ಕಲ್ಲುಗಳ ಸಮೂಹವನ್ನು ಗಮನಿಸಿದರೂ ಕೂಡ ಕಲ್ಲುಗಳ ಸಮೂಹದಲ್ಲೂ ಕೂಡ ಕೆಲವೊಂದು ಅಚ್ಚರಿಯ ರೀತಿಯ ಒಂದು ವಿನ್ಯಾಸಗಳು ನಮಗೆ ಕಂಡು ಬರ್ತಾ ಇದೆ. ಅದು ನೈಸರ್ಗಿಕವಾಗಿ ಆಗಿದೆ ಅಥವಾ ಇದೇ ರೀತಿ ಕಲ್ಲಿನಿಂದ ಕೆತ್ತಲ್ಪಟ್ಟುವಂಥ ಒಂದು ರಚನೆಗಳು ನಿರ್ಮಾಣ ಆಗಿದೆ ಅನ್ನುವಂಥದ್ದು ಕುತೂಹಲದ ಕೇಂದ್ರ ಬಿಂದು. ಆದರೆ ಇದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ, ನಿಖರವಾದ ಮಾಹಿತಿ, ಇದು ಯಾವ ಕಾಲದ್ದು, ಎಷ್ಟು ವರ್ಷಗಳ ಅಷ್ಟು ಹಿಂದಿನ ಒಂದು ಇತಿಹಾಸವನ್ನು ಹೊಂದಿದೆ ಅನ್ನುವಂಥದ್ದಕ್ಕೆ ಬಹುಶಃ ಈಗ ನಮಗೆ ಉತ್ತರಗಳು ಸಿಗ್ತಾ ಇಲ್ಲ. ಇಲ್ಲಿ ಇನ್ನೊಂದಷ್ಟು ರಚನೆಗಳು, ಇದು ಕೂಡ ಶಿಥಿಲವಾದ ರೀತಿಯಲ್ಲಿ ನಂದಿಯನ್ನು ಹೋಲುವಂತಹ ರಚನೆಗಳು ಅನ್ನುವಂಥದ್ದನ್ನು ಗಮನಿಸಬಹುದು. ಇನ್ನು ಈ ಕಲ್ಲಿನಲ್ಲಿ ಶಿವಲಿಂಗ ಕಾಣ್ತಾ ಇದೆ. ಅದೇ ರೀತಿ ಇನ್ನೊಂದು ಕಲ್ಲಿನ ಮೇಲೂ ಶಿವಲಿಂಗವನ್ನು ಕೆತ್ತಲಾಗಿದೆ ಅನ್ನುವಂಥದ್ದು. ಆದರೆ ಇನ್ನೊಂದು ಬರೀ ಲಿಂಗವನ್ನು ಹೋಲುವಂಥ ಒಂದು ಕಲ್ಲಿದೆ. ಇದು ಸರಿಸುಮಾರು 1 ಫೀಟ್ ಉದ್ದ ಇದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬಹುದು. ಅದರ ಜೊತೆಗೆ ಇಲ್ಲಿನ ಇನ್ನೊಂದಷ್ಟು ರಚನೆಗಳು ನಮಗೆ ಒಂದಷ್ಟು ಕುತೂಹಲವನ್ನು ಕೆರಳಿಸುವಂಥದ್ದು. ಇಲ್ಲಿ ನೋಡ್ಬೋದು, ಇದು
ಸಣ್ಣ ಒಂದು ಹೊಂಡವನ್ನು ಇಲ್ಲಿ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂಥದ್ದು. ಇನ್ನೊಂದು ವೃತ್ತಾಕಾರದ ಒಂದು ರೀತಿ ಹರಿವಾಣದ ರೀತಿಯಲ್ಲಿರುವಂತಹ ಒಂದು ರಚನೆ. ಇದೆಲ್ಲವನ್ನು ಕೂಡ ಗಮನಿಸುವಾಗ ಪೂಜೆಗೆ ಬೇಕಾದ ಹಾಗೆ ಏನಾದರೂ ಕಲ್ಲಿನಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ರ ಅನ್ನುವಂಥ ಒಂದು ಕುತೂಹಲ ಕೂಡ ನಮ್ಮನ್ನು ಈಗ ಕಾಡುತ್ತೆ. ಅದೇ ರೀತಿ ಇಲ್ಲೊಂದು ಅಗಲವಾದ ಕಲ್ಲಿದೆ. ಅಗಲವಾದ ಕಲ್ಲಿನ ಮೇಲೆ ಚೌಕದ ಒಂದು ರಚನೆಯನ್ನು ಕೂಡ ನೀವು ನೋಡಬಹುದು. ಅಂದರೆ ಚೌಕಾಕಾರದ ಕಲ್ಲು ಒಂದು ಸ್ವಲ್ಪ ಭಾಗ ಇಲ್ಲಿ ವಿಸ್ತರಣೆಗೊಂಡಿದೆ. ಆದರೆ ಉಳಿದಂತಹ ಪ್ರದೇಶ ಎಲ್ಲವೂ ಕೂಡ ಚೌಕವಾಗಿ ಒಂದು ಮ್ಯಾಟಿನ ರೀತಿಯ ರಚನೆಯನ್ನು ನಾವು ಇದು ಹೋಲುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬಹುದು. ಇದು ಕೂಡ ಬಹಳಷ್ಟು ಒಂದು ಅಚ್ಚರಿಗೆ ಒಂದು ಕಾರಣವಾಗಿರುವಂಥದ್ದು. ಈ ಕಲ್ಲನ್ನು ಗಮನಿಸಿದರೂ ಕೂಡ ಇಲ್ಲಿ ಇನ್ನೊಂದಷ್ಟು ವೃತ್ತಾಕಾರದ ರಚನೆಗಳಿದೆ. ಇದು ಕೂಡ ವೃತ್ತಾಕಾರವಾಗಿದೆ. ಇದು ಸಣ್ಣ ಸಣ್ಣ ಗುಂಡಿಗಳು. ಇದು ಸ್ವಲ್ಪ ದೊಡ್ಡ ಮಟ್ಟಿಗಿದೆ ಅನ್ನುವಂಥದ್ದನ್ನು ಹೇಳ್ಬೋದು. ಇಲ್ಲಿ ಕುಳಿಗಳನ್ನು ಮಾಡಿದ್ದಾರೆ. ಕಲ್ಲಿನ ಮಧ್ಯೆ ಒಂದಷ್ಟು ಸಣ್ಣ ಸಣ್ಣ ಕುಳಿಗಳ ರಚನೆ ಇದೆ. ಚೆನ್ನೆ ಮಣೆಯನ್ನು ಹೋಲುವಂಥ ಒಂದು ರಚನೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಅದೇ ರೀತಿ ಇಲ್ಲೂ ಕೂಡ ಒಂದಷ್ಟು ಕುಳಿಗಳು ನಿರ್ಮಾಣ ಆಗಿದೆ. ಬಂಡೆಯ ಮೇಲೆ ಉದ್ದಕ್ಕೂ ಕೂಡ ಸಣ್ಣ ಸಣ್ಣ ಕುಳಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಇದೆಲ್ಲವೂ ಕೂಡ ಈಗ ಬಹಳಷ್ಟು ಕುತೂಹಲವನ್ನು ಕೆರಳಿಸಿರುವಂಥದ್ದು. ಎಲ್ಲೆಡೆಯಿಂದ ಬಂದು ಪ್ರವಾಸಿಗರು ಈ ಒಂದು ಪ್ರದೇಶವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ನೀವು ನೋಡಬಹುದು ನೇತ್ರಾವತಿ ನದಿಯ ಇನ್ನೊಂದು ವಿಶಿಷ್ಟತೆ ಕೂಡ ನಮಗೆ ಈ ಬಂಟ್ವಾಳ ಭಾಗದಲ್ಲಿ ಕಾಣಸಿಗುತ್ತೆ ಅಂತ ಹೇಳ್ಬೋದು. ಉದ್ದಕ್ಕೂ ಕೂಡ ಗಮನಿಸಿದ್ರೆ ಉದ್ದಕ್ಕೂ ನಿಮಗೆ ಬಂಡೆಗಳ ರಾಶಿ ಕಾಣೋದಕ್ಕೆ ಸಿಗ್ತಾ ಇದೆ. ಸರಿಸುಮಾರು ಅಲ್ಲಿ ನೇತ್ರಾವತಿ ನದಿಗೆ ಕಟ್ಟಲಾಗಿರುವಂತಹ ಸೇತುವೆ ಏನಿದೆ, ಪಾಣೆಮಂಗಳೂರಿನಿಂದ ಬೀಸರೋಡಿಗೆ ಬರುವಂತಹ ಹಾದಿಯ ಮಧ್ಯೆ ಸಿಗುವಂತಹ ಒಂದು ನೇತ್ರಾವತಿ ಸೇತುವೆಯವರೆಗೂ ಕೂಡ ಇದೇ ರೀತಿಯ ಬಂಡೆ ಕಲ್ಲುಗಳ ರಚನೆ. ಆ ಬಂಡೆ ಕಲ್ಲುಗಳ ಒಳಗೆ ಹಲವು ರೀತಿಯ ವಿನ್ಯಾಸ, ಅಂದ್ರೆ ಒಂದು ರೀತಿ ಮನುಷ್ಯರು ಇಲ್ಲಿ ಗುಹೆಯನ್ನ ರಚಿಸಿದ ರೀತಿಯಲ್ಲಿ ಈ ರಚನೆಗಳಿದೆ ಅನ್ನುವಂಥದ್ದು. ಬಹುಶಃ ಇದೆಲ್ಲವೂ ಕೂಡ ಒಂದು ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಈ ಬಾರಿ ನೀರಿನ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ನಮಗೆ ನೋಡೋದಕ್ಕೆ ಸಿಕ್ಕಿದೆ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತಹ ಮಾತು. ಇಲ್ಲಿರುವಂತಹ ಕಲ್ಲುಗಳು, ರಚನೆಗಳು, ಜೊತೆಗೆ ಅಲ್ಲಿನ ಪಾದ, ಅದರ ಅಳತೆ ಎಲ್ಲವನ್ನೂ ಕೂಡ ನಾವು ನೋಡಿದ್ವಿ. ಈಗ ಇದನ್ನು ನೋಡಿದಂಥ ಅಥವಾ ಇದರ ಬಗ್ಗೆ ಗೊತ್ತಿರುವಂತಹ ಸ್ಥಳೀಯರು ಏನು ಹೇಳ್ತಾರೆ, ಇದರ ಬಗ್ಗೆ ಪೌರಾಣಿಕ ಹಿನ್ನೆಲೆ ಏನಾದರೂ ಇದೆಯಾ, ಏನು ಕತೆ ಅನ್ನು ಕೇಳೋಣ. ಇಲ್ಲಿನ ಒಂದಷ್ಟು ಸ್ಥಳೀಯರಿದ್ದಾರೆ, ಅವರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಒಟಪುರ ಕ್ಷೇತ್ರದ ತಟದಲ್ಲಿ ಬಂಟ್ವಾಳ ಎಂಬ ಪುಣ್ಯಕ್ಷೇತ್ರದಲ್ಲಿ ನೇತ್ರಾವತಿ ನದಿಯ ಹರಿವು, ಶ್ರೀ ತಿರುಮಲ ವೆಂಕಟರಮಣ ದೇವರು, ಮಹಾಲಿಂಗೇಶ್ವರ ದೇವರು, ಸೀತಾರಾಮ ದೇವರು, ಈ ಮೂರು ದೇವರು ಕೂಡ ಪುಣ್ಯ ನದಿಯ ನೀರನ್ನು ಸ್ನಾನ ಮಾಡಿ ಪುಳಕವಾದ ಈ ಪುಣ್ಯ ಭೂಮಿಯಲ್ಲಿ ಅನಾದಿ ಕಾಲದಲ್ಲಿ ಜಂಗಮ ಇವರು ಇಲ್ಲಿ ವಾಸವಾಗಿದ್ದಾರೆಂದೇಳಿ ಪ್ರಖ್ಯಾತಿ ಇದೆ. ಈ ಮಹಾಲಿಂಗೇಶ್ವರ ತಟದಲ್ಲಿ ಈಶ್ವರನ ಆರಾಧ್ಯದ ಆದ ಶ್ರೀ ಸೀತಾ ದೇವಿ ಪಾಣಿಪೀಠ, ನಂದಿ ಮತ್ತು ಚೆನ್ನದ ಮಣೆ, ಬಟ್ಟಳು, ಹಲವಾರು ವೈಶಿಷ್ಟ್ಯವಾದ ಎಲ್ಲ ನಮನೆಯ ಆಕೃತಿಗಳು ಇಲ್ಲಿ ನದಿಯ ನೀರು ಕಡಿಮೆ ಆದ್ದರಿಂದ ಎಲ್ಲ ಗೋಚರಕ್ಕೆ ಸಿಕ್ಕಿರುತ್ತದೆ. ನಾವು ಚಿಕ್ಕಂದಿನ ಇರುವಾಗ ಇಲ್ಲಿ ಡ್ಯಾಮು ಯಾವುದು ಇರದೇ ಇರುವುದರಿಂದ ಪ್ರತಿನಿತ್ಯ ಈಜಲು, ನದಿಯಲ್ಲಿ ಆಟ ಆಡಲು ಈ ಪುಣ್ಯಭೂಮಿಯಲ್ಲಿ ಆಟ ಆಡ್ತಿದ್ದೆವು. ಸೀತಾದೇವಿಯ ಪಾದ ಎಂದೇಳಿದರೆ ಆ ಪಾದ ಯಾರು ಕಾಲಿಟ್ಟರು ಕೂಡ ಮ್ಯಾಚ್ ಆಗೋದಿಲ್ಲ, ಅದೊಂದು ಪ್ರಖ್ಯಾತಿ ಅದಕ್ಕೆ. ಇದಕ್ಕಿಂತ ಮುಂದೆ ಹೋದರೆ ಬೋಡಸಾಲೆ ಎಂದೇಳಿ ಮುಂಚೆ ಅನಾದಿ ಕಾಲದಲ್ಲಿ ಈ ನದಿಯಲ್ಲಿ ದೋಣಿಯೆಲ್ಲ ಸಾಲಾಗಿ ಮಂಗಳೂರಿಗೆ ಬಂದರಿನಾಗೆ ಇಲ್ಲಿಂದ ಸಾಲಾಗಿ ಹೋಗ್ತಿತ್ತು. ಎಂದೇಳಿ ನಾನು ಹಲವರು ಹಿರಿಯರಲ್ಲಿ ವಿಚಾರಿಸಿದ ಕೂಡ ಜಂಗಮ ಇವರೆಲ್ಲ ಬಂದು ಅನಾದಿ ಇಲ್ಲಿ ವಾಸ್ತವ್ಯವಾಗಿದ್ದರು. ವಟಪುರ ಎಂದೇಳಿದರೆ ವಟವಾಳ ಎಂದೇಳಿದರೆ ಇಲ್ಲಿ ಅಶ್ವತ್ಥದ ಮರಗಳು ಹೆಚ್ಚಾಗಿ, ಇಲ್ಲಿ ಅಶ್ವತ್ಥದ ಮರಗಳೇ ಕಾಣಸಿಗುತ್ತದೆ. ವಟವಾಳ ಆಗಿ ಬಂಟವಾಳ ಎಂದೇಳಿ ಪ್ರಖ್ಯಾತಿ ಪಡೆದಿದೆ. ಅನಾದಿ ಜಂಗಮ ಎಂದೇಳಿದರೆ ಈಶ್ವರನ ಆರಾಧ್ಯ ಮಹಾಲಿಂಗೇಶ್ವರ ಕೂಡ ಇದ್ದಾನೆ, ಎದುರಲ್ಲಿ ಸೀತಾರಾಮ ಕೂಡ ಇದ್ದಾನೆ. ಹಾಗಾಗಿ ಈಶ್ವರನ ಆರಾಧ್ಯ ಜಂಗಮರು ಅದನ್ನು ಎಂಥದ ತಟ ಹೋಮ ಹವನ ಇದನ್ನೆಲ್ಲ ಮಾಡಲಿಕ್ಕೆ ಬೇಸಿಗೆಗಾಲದಲ್ಲಿ ಬಳಕೆ ಮಾಡ್ತಾರೆ ಅಂತೇಳಿ ಹೇಳ್ತಾರೆ ಅಷ್ಟೇ. ಅನ್ನೋದ್ರಿಂದ ಪೂಜೆ ಪುರಸ್ಕಾರ ಆದದ್ದು ಯಾವುದು ಗೊತ್ತಿಲ್ಲ ನಮಗೆ. ನಾವು ಸಣ್ಣದೊಂದು 69 ವರ್ಷ 70 ವರ್ಷ ಪ್ರಾಯ ಆಯಿತು. ಸಣ್ಣದಿಂದ ಆ ಭಾಗದಲ್ಲಿ ನಾವು ಇದ್ದೇವೆ. ಅದು ಕೂಡ ಪೂಜೆ ಪುರಸ್ಕಾರ ಇಲ್ಲ. ಆದರೆ ಎಲ್ಲರೂ ಅದನ್ನು ಎಂದೇಳಿದರೆ ಸೀತಾದೇವಿ ಆ ಪಾದದಲ್ಲಿ ಕಾಲಿಟ್ಟು ನಮ್ಮ ಕಾಲಿಗೆ ಮ್ಯಾಚ್ ಆಗ್ತದೆ, ಸೀತಾದೇವಿ ಹಾಗೆ ಆಗ್ತಾರ ಅಂದೇಳಿ ಕುತೂಹಲ ಇರ್ತದೆ. ನಾವು ಮುಂಚೆ ಸಣ್ಣದಿಂದ ಇರುವಾಗಲೇ ಅದು ನಾವು ನೋಡ್ತಾ ಇದ್ದೇವೆ. ನಾವು ಸ್ನಾನ ಎಲ್ಲ ಮಾಡುವಾಗ ಅಲ್ಲಿ ಎಲ್ಲ ಕಂಡು ಬಂದಿತ್ತು ಅದು ಅದೇ ರೀತಿಯಲ್ಲಿ. ಸೊ ಈಗ ಸ್ವಲ್ಪ ದಿವಸದಿಂದ ನೀರಲ್ಲೆಲ್ಲ ಮುಳುಗಿ ಏನು ಕಾಣ್ತಿರಲಿಲ್ಲ. ಹಾಗೆ ಈಗ ಡ್ಯಾಮ್ ಎಲ್ಲ ಕಟ್ಟಿದ ನೀರು ಮುಳುಗಿ ಹೋಗಿತ್ತು. ಈಗ ಡ್ಯಾಮ್ ಎಲ್ಲ ಖಾಲಿ ಮಾಡಿದ ಮೇಲೆ ನೀರೆಲ್ಲ ಕಾಣ್ತಿತ್ತು. ಈಗ ಎಲ್ಲ ಕಲ್ಲೆಲ್ಲ ಕಾಣ್ತಾ ಉಂಟಲ್ಲಿ ಎಲ್ಲ ಸೀತಾದೇವಿಯ ಪಾದ, ಕಲ್ಲು ಮತ್ತು ನಂದಿ ಕಲ್ಲು ಮತ್ತು ಶಿವಲಿಂಗ ಎಲ್ಲ ಅದರಲ್ಲಿ ಉಂಟು.
ಪಾದುಕೆ ಮತ್ತು ಚಂದಮನ್ನೆ ಎಲ್ಲ ಅದರಲ್ಲಿ ಉಂಟು. ದೇವರನ್ನು ಅದರ ಪಾದಕ್ಕೆ ಪೂಜೆ ಕಾಲಿಂದ ಪೂಜೆಯನ್ನು ಯಾವುದು ಮಾಡ್ತಿರಲಿಲ್ಲ ಯಾರು. ಅದು ಮುಂಚೆ ಅಂತ ಅದು ಬಂದು ಅಲ್ಲಿ ಅವರನ್ನೆಲ್ಲ ಇದು ಮಾಡಿ ಇದ್ದ ಕಾರಣ ನದಿಯಲ್ಲಿ ಅವರು ಬಂದು ಇದು ಮಾಡಿದ್ದು ಸ್ಥಳ ನಿಂತ ಸ್ಥಳ ಅವರು ಸೀತಾ ದೇವಿ ಅವರು ಬಂದು ನಿಂತ ಸ್ಥಳ. ಈ ಒಂದು ಕೌತುಕದ ಬಗ್ಗೆ ಇಲ್ಲಿ ಕಾಣಸಿಕ್ಕಿರುವಂತಹ ರಚನೆಗಳ ಬಗ್ಗೆ ಸ್ಥಳೀಯರು ಹೇಳಿರುವಂತಹ ಮಾತು ಅವರಿಗೂ ಕೂಡ ಸ್ಪಷ್ಟವಾದ ಇದು ಯಾವ ಕಾಲದ್ದು ಅನ್ನುವಂಥದ್ದನ್ನು ಹೇಳೋದಕ್ಕೆ ಆಗ್ತಾ ಇಲ್ಲ. ಆದರೆ ಹಿಂದೆ ಕೂಡ ನಾವು ನೋಡಿದ್ವಿ, ಆದರೆ ಇತ್ತೀಚೆಗೆ ಅದು ಕಾಣೋದಕ್ಕೆ ಸಿಗ್ತಿರಲಿಲ್ಲ, ಮುಳುಗಡೆ ಆಗ್ತಿತ್ತು. ಈಗ ಮತ್ತೊಮ್ಮೆ ನೋಡೋದಕ್ಕೆ ಸಿಕ್ಕಿದೆ, ಅದು ಈಗ ಮಾಧ್ಯಮಗಳಲ್ಲಿ ಬಂದು ಒಂದಷ್ಟು ಪ್ರಚಾರ ಆಗಿದೆ ಅನ್ನುವಂಥದ್ದು. ಆದರೆ ಇದು ಯಾವ ಕಾಲದ ರಚನೆಗಳಾಗಿರಬಹುದು ಅನ್ನುವಂತಹ ಒಂದು ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಉತ್ತರವನ್ನು ದೊರಕಿಸುವಂತಹ ಒಂದು ಪ್ರಯತ್ನಗಳಾಗಲಿ, ಅಂದರೆ ಈ ಬಗ್ಗೆ ಒಂದಷ್ಟು ವೈಜ್ಞಾನಿಕ ಅಧ್ಯಯನಗಳು ನಡೆದರೆ ಸಂಬಂಧಪಟ್ಟವರು ಈ ಬಗ್ಗೆ ಗಮನವನ್ನು ಹರಿಸಿದರೆ ಅದನ್ನು ಮಾಡಬಹುದು, ಅದರ ಹಿನ್ನೆಲೆ ಏನು ಅಂತದನ್ನು ತಿಳಿಸುವಂಥ ಒಂದು ಪ್ರಯತ್ನಗಳಾಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಸೊ ಆ ನಿಟ್ಟಿನಲ್ಲಿ ಪ್ರಯತ್ನಗಳಾಗಲಿ ಅನ್ನುವಂಥ ಒಂದು ಹಾರೈಕೆಯೊಂದಿಗೆ ಧನುಷ್ ಪುತ್ತೂರು, ಚಂದ್ರಾಸ್ ನುರ್ತಾಡಿ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಬಂಟ್ವಾಳ. The Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens and hostels. A well-stocked library, state-of-the-art laboratories, regular skill development courses, e-library system, a vast ground with focus on co-curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy and speech and hearing. The journey of 1,000 miles starts with a single bus ride to college. Explore and experience the exceptional quality of education at Mangala Group of Educational Institutions. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.